ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅತಿ ಕಷ್ಟ ಬಂದಾಗ ನೋವಿನಲ್ಲಿ ಬರುವಂಥ ಒಂದು ವಿಚಾರ ಇದ್ದದ್ದು ಆಸ್ಪತ್ರೆಯಲ್ಲಿ ಕೆಲವು ತೊಂದರೆಗಳನ್ನು, ಜನಗಳ ಕಂಪ್ಲೇಂಟ್ಗಳು ಈ ಹಿಂದೆದು ಬಂದದನ್ನು ನಾನು ತಿಳ್ಕೊಂಡಿದ್ದೀನಿ. ನಾವು ಯಾವುದನ್ನೇ ವಿಚಾರ ಮಾಡುವಾಗ ಇಲ್ಲಿ ಡಾಕ್ಟ್ರುಗಳ ಚರ್ಚೆ ಮಾಡಿ ಅದಕ್ಕೆ ಮುಂದಿನ ಕ್ರಮ, ಅವ್ರದ್ದು ಕೆಲವು ಅಷ್ಟೊಂದು ತೊಂದರೆಗಳಿದೆ. ಇಲ್ಲಿ ಎಕ್ಸ್ರೇ, ಅಲ್ಟ್ರಾಸೌಂಡ್ ಟೆಕ್ನಿಷಿಯನ್ಸ್ ಒಬ್ಬರಿದ್ದಾರೆ, ಗೈನಕಾಲಜಿಸ್ಟು ಡಾಕ್ಟ್ರು ಒಬ್ಬರು ಇದ್ದಾರೆ. ಆದರೂ ಎಲ್ಲ ವಿಚಾರ ನೋಡುವಾಗ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವರಿಗೆ ಇರುವಂಥ ಫೆಸಿಲಿಟಿಯಲ್ಲಿ ಅವರು ಶ್ರಮಪಟ್ಟು, ಯಾಕಂದರೆ ಇಲ್ಲಿ ಲೋಕಲ್ ಬೇಸ್ಡ್ ಡಾಕ್ಟ್ರುಗಳು ಇರೋದ್ರಿಂದ ಅದನ್ನು ನಡೆಸುವಂಥ ಪ್ರಯತ್ನದಲ್ಲಿ ಮಾಡ್ತಾಯಿದ್ದಾರೆ. ನಮಗೆ ಕೆಲವು ಕಂಪ್ಲೇಂಟ್ಗೆಲ್ಲ ಬಂದ ವಿಚಾರವಾಗಿ ನಾವು ಅವ್ರ ಹತ್ರ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಒಂದನೇದ್ದು, ಯಾರು ಹೆರಿಗೆ ಆಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಆ ಮಕ್ಕಳಿಗೆ ಇಂಜೆಕ್ಷನ್ ಕೊಡುವಂಥದ್ದನ್ನು ಇವರು ಬೆಳಿಗ್ಗೆಯಿಂದ 5 ಗಂಟೆವರೆಗೂ ಕೊಡುವಂಥ ವ್ಯವಸ್ಥೆಗಳು ಇಲ್ಲಿ ಆಗಬೇಕು. ಯಾಕಂದರೆ ನಾನು ಅದನ್ನು ಕಂಡಿದ್ದೀನಿ. ತುಂಬ ಜನ ಮಧ್ಯಾಹ್ನದವರೆಗೆ ಮಾತ್ರ ಇರುವಂಥದ್ದು. ಅದು 12 ಗಂಟೆಗೆ ಇಲ್ಲಿ ಯಾರು ಇಂಜೆಕ್ಷನ್ ಕೊಡ್ತಾರೆ ಅವರು 12 ಗಂಟೆಗೆ ಹೋಗಿ ಇನ್ನೊಂದು 3 ದಿವಸ ಬಿಟ್ಟು ಬನ್ನಿ ಅಂತ ಕಂಪ್ಲೇಂಟ್ಗಳು ನನಗೆ ಬಂದಿದೆ. ಬಾಣಂತಿ ಅಲ್ಲ, ಮಕ್ಕಳಿಗೆ 3 ತಿಂಗಳ ಮಗುವಿಗೆ ಅವರು 3 ತಿಂಗಳ ಮಗುವನ್ನು ಕರ್ಕೊಂಡು ಬರಬೇಕು. ಬಂದ ನಂತರ ಪುನಃ ನೀವು 3 ದಿವಸ 4 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಕೂಡಲೇ ಡಾಕ್ಟರ್ ಪುತ್ತೂರ ಅವರ ಗಮನಕ್ಕೆ ಮೊನ್ನೆ ತಂದಿದ್ದೀನಿ. ಅವರು ಕೂಡಲೇ ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಅದನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಈ ಕಂಪ್ಲೇಂಟು ಮೊನ್ನೆ ಮಾತ್ರ ಬಂದಿದ್ದಲ್ಲ, ನನ್ನ ರಿಲೇಟಿವ್ಗೆ 1 ವರ್ಷದ ಹಿಂದೆ ಕೂಡ ಈ ಕಂಪ್ಲೇಂಟ್ ಬಂದಿತ್ತು. ಆಗ ಕೂಡ ನಾನು ಡಾಕ್ಟರ್ ಪುತ್ತೂರಾಯಿಗೆ ಫೋನ್ ಮಾಡಿದ ಕೂಡಲೇ ಅವರು ಮತ್ತೆ ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಮಾಡುವಂಥ ಕೆಲಸಗಳಾಗಿದೆ. ಇದು ನನ್ನ ಗಮನಕ್ಕೆ ಬಂದಿರುವಂಥ ಒಂದು ವಿಚಾರ. ಆನಂತರ ಇವತ್ತು ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಡುವಂಥ ಕೆಲಸ ಆಗಿದೆ. ನಾನು ಅವತ್ತಿಂದ ಇವತ್ತಿನವರೆಗೆ ಬಂದಿರೋದು ಒಂದೇ, ಡಯಾಲಿಸಿಸ್ ಪೇಷಂಟು ಏನು ಕಿಡ್ನಿ ತೊಂದರೆಯಿಂದ ಇದ್ದಾರೆ ಅವರಿಗೆ ನಾವು ಇಲ್ಲಿ ಸ್ಪಂದನೆ ಕೊಡುವಂಥ ಕೆಲಸಗಳು. ಒಂದು ಡಯಾಲಿಸಿಸ್ಗೆ ಕೆಲವು ಕಡೆ 900 ರೂಪಾಯಿ, ಕೆಲವು ಕಡೆ 1400 ರೂಪಾಯಿ ಎಲ್ಲ ತಗೊಳ್ಳುವಂಥ ವ್ಯವಸ್ಥೆಗಳಿದೆ. ಈಗ ಡಯಾಲಿಸಿಸ್ ಕೇಂದ್ರವನ್ನು ಒಂದು ಏಜೆನ್ಸಿಗೆ ನಡೆಸಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ ಏಜೆನ್ಸಿ ಪ್ರಮುಖರ ಹತ್ರ ಮಾತಾಡುವಂಥ ಕೆಲಸಗಳಾಗಿದೆ. ಇಲ್ಲಿ 6 ಡಯಾಲಿಸಿಸ್ ಮಿಷಿನ್ ಈಗ ಇದೆ ವರ್ಕಿಂಗ್ ಕಂಡೀಷನಲ್ಲಿ. ಏನಂದರೆ 6 ಮಿಷಿನ್ಸ್, ಇನ್ನು 6 ಮಿಷಿನ್ ನಾಳಿದ್ದು ಸೋಮವಾರ ರೋಟರಿ ಕ್ಲಬ್ಗಳ ಮುಖಾಂತರ ಅವರು ಸರಬರಾಜು ಮಾಡುವ ವ್ಯವಸ್ಥೆಗಳಾಗಿದೆ. ಅದು ಏನು ಏಜೆನ್ಸಿ ಇದ್ದಾರೆ ಅವರೇ ಅದನ್ನು ನಡೆಸುವಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಈಗ ನನಗೆ ಮಾಹಿತಿ ಕೊಟ್ಟಿರುವ ಪ್ರಕಾರ ಡಾಕ್ಟರ್ ಪುತ್ತೂರಾಯ್ ಅವರು ಮತ್ತು ನಮ್ಮ DHO ಕಡಬದಲ್ಲಿ 3 ಮಿಷಿನ್ ಸರಬರಾಜಾಗಿದೆ. ಕಡಬದಲ್ಲಿ ಆ 3 ಮಿಷಿನ್ ವರ್ಕಿಂಗ್ ಸ್ಟಾರ್ಟ್ ಆದರೆ ಇಲ್ಲಿಯ ಲೋಡ್ ಕಡಿಮೆ ಆಗ್ತದೆ. ಅದು ಇಲ್ಲಿರುವಂಥ ಏನು ಈಗ ರಿಜಿಸ್ಟರ್ ಆಗಿದ್ದಾರೆ ಕಿಡ್ನಿ ಪೇಷಂಟ್ಸು ಅವರಿಗೆಲ್ಲರಿಗೆ ಸರಿಯಾಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು. ಡಾಕ್ಟ್ರು ಕೂಡ ಮನವಿ ಮಾಡಿದ್ದಾರೆ, ಇನ್ನು 2 ಸ್ಟ್ಯಾಂಡ್ ಬೈ ಮಿಷಿನ್ಗಳು ಬೇಕು, ಅದನ್ನು ಕೊಡುವಂಥ ವ್ಯವಸ್ಥೆ. ಇನ್ನೊಂದು ಗೈನಕಾಲಜಿಸ್ಟ್ ಬೇಕು. 100 ಪೇಷಂಟಿಂದ ಜಾಸ್ತಿ ಇಲ್ಲಿ ಹೆರಿಗೆ ಹೈಯೆಸ್ಟ್ ಕೇಸ್ಗಳು ಇಲ್ಲಿ ಬರ್ತಾ ಇದೆ. ಒಬ್ಬರು ಏನಾದರೂ ರಜದಲ್ಲಿ ಹೋದರೆ ಇಲ್ಲಿ ಗೈನಕಾಲಜಿಸ್ಟ್ ಇಲ್ಲ, ಗೈನಕಾಲಜಿಸ್ಟು ಕೂಡ ಒಬ್ಬರು ಎಕ್ಸ್ಟ್ರಾ ಬೇಕು ಅನ್ನೋ ವಿನಂತಿಯನ್ನು ಮಾಡಿದ್ದಾರೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಮಹತ್ವ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ತರುವಂಥ ಕೆಲಸ. ಇನ್ನೊಂದು ಅನಸ್ತೇಷಿಯಾ ಬಗ್ಗೆ ಒಂದು ಅಲ್ವಾ ವರ್ಕ್ ಸ್ಟೇಷನ್ ಅಂತ ಕೇಳಿದ್ದಾರೆ. ಆನಂತರ ನಮ್ಮ ಡಾಕ್ಟರ್ ಅಜಯ್ ಮಾಡ್ಯುಲರ್ OT ಬೇಕು ಅನ್ನೋ ವಿಚಾರವನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಈ 2-3 ವಿಚಾರಗಳ ಬಗ್ಗೆ ಅದಕ್ಕೆ ಯಾವ ರೀತಿ ಸರ್ಕಾರದಿಂದ ಸ್ಪಂದನೆ ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಈಗ 60 ಪೇಷಂಟಿಗೆ 60 ಪೇಷಂಟಿಗೆ ಈಗ ಆಗುವಷ್ಟು ದಿನಕ್ಕೆ 30 ಪೇಷಂಟ್, ನಾಳೆ ಇನ್ನು 30, ಒಟ್ಟಿಗೆ 60. ನೆಕ್ಸ್ಟ್ 2 ದಿವಸ ಅವರೇ ರಿಪೀಟ್ ದಿವಸಕ್ಕೆ 30 ಇದ್ದಾರೆ. ಅದೇ ಇನ್ನೊಂದು 70 ಜನ ಇದ್ದಾರೆ. ಆದಾಗ ವೇಟಿಂಗ್ ಲಿಸ್ಟ್ ಇದೊಂದು 60 ಪೇಷಂಟ್ ತಗೊಳ್ಬಹುದು. ಹತ್ರ ಬರ್ತದೆ ಸ್ವಲ್ಪ. ಹೌದು, ಒಂದು 20 ಪೇಷಂಟ್ಗೆ ಯಾಕಂತ ಹೇಳಿದ್ರೆ ಇವರದ್ದು ಮೇಂಟೆನೆನ್ಸಿಗೆ ಅಂತ ಒಂದು ಗ್ಯಾಪ್ ಕೊಡ್ತಾರೆ. ಆಗ ಮತ್ತೆ ಮೇಂಟೆನೆನ್ಸ್ ಬಂದರೆ ಅದಕ್ಕೆ ಒಂದು 2 ಮಿಷಿನ್ ಎಕ್ಸ್ಟ್ರಾ ಬೇಕು. 5 ಶಿಫ್ಟಲ್ಲಿ ಆಗ್ತದೆ, ಪ್ರತಿ ಶಿಫ್ಟ್ 4 ಗಂಟೆ. ಇದು ಭಾರಿ ಕಷ್ಟಪಡ್ತಿರುವಂಥ ಒಂದು ವಿಚಾರ.
ಅಲ್ಲ, ಒಂದು OT ಮಾಡ್ಯುಲರ್ OT, ಇನ್ನೊಂದು ಅನಸ್ತೇಷಕ್ಕೆ ವರ್ಕ್ ಸ್ಟೇಷನ್, ಆನಂತರ ಒಬ್ಬರು ಗೈನಕಾಲಜಿಸ್ಟ್ ಎಕ್ಸ್ಟ್ರಾ, ಇನ್ನೊಬ್ಬರು ಇಲ್ಲಿ ಅಲ್ಟ್ರಾಸೌಂಡ್ ಮಾಡುವವರು ಹೆರಿಗೆ ರಜೆಯಲ್ಲಿ ಹೋಗಿದ್ದಾರೆ. ಹೌದಾ, ರಜೆಯವರ ಮಿಸಸ್, ಹಾಂ, ಅವರು ಹೆರಿಗೆ ರಜೆಯಲ್ಲಿ ಹೋಗಿದ್ದಾರೆ. ಅದನ್ನು ಯಾರಿಗೂ ಅದು ಕೊಡಲೇಬೇಕಾಗ್ತದೆ. ಅವರ ಜಾಗಕ್ಕೆ ತುಂಬುವಂಥ ಕೆಲಸ ಆಗಲಿಲ್ಲ ಕಾಣ್ತದೆ. ನಾನು ಮೊನ್ನೆ ಈ ವಿಚಾರವನ್ನು DHO ಅವ್ರ ಹತ್ರ ಮಂಗಳೂರಲ್ಲಿ ಡಿಸ್ಕಸ್ ಮಾಡುವಾಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ, ನಾವು ಪ್ರೈವೇಟ್ ಕಾಲೇಜಿಗಳ ಹತ್ರ ಟೈಅಪ್ ಇದೆ ತಕ್ಕ ಮಟ್ಟಿಗೆ, ಆ ಪ್ರೈವೇಟ್ ಕಾಲೇಜುಗಳ ಹತ್ರ ಒಬ್ಬರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ಹೇಳ್ತೀನಿ ಅಂತ ವಿಚಾರವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಬಟ್ ಅದನ್ನು ನಾವು ಅದಾಗಿದೆಯೇ ಇಲ್ಲೋ ಅಂತ ಒಂದು ಚರ್ಚೆ ಮಾಡಬೇಕಾಗ್ತದೆ. ಯಾಕಂದರೆ ಹೆರಿಗೆ ವಿಚಾರದಲ್ಲಿ ಯಾವುದು ಸಿಬ್ಬಂದಿ ಕೊರತೆ ನೋಡಿ, ಎಲ್ಲ ಇಲಾಖೆಗಳಲ್ಲೂ ಸಿಬ್ಬಂದಿ ಕೊರತೆಗಳು ಇದೆ. ಆದರೆ ಒಂದು 10-15% ಸಿಬ್ಬಂದಿಗೆ ಕೊರತೆಗಳನ್ನು ಇರುವುದು ಸಹಜ, ಸರ್ಕಾರಿ ನಿಯಮದ ಪ್ರಕಾರ. ಆದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಈಗ ನೋಡಿ, ಶಿಕ್ಷಕರ ಕೊರತೆ ಇತ್ತು, ಗೌರವ ಶಿಕ್ಷಕರನ್ನು ನೇಮಕ ಮಾಡುವಂಥ ಕೆಲಸ ಆಗಿದೆ. ಇಲ್ಲಿಯೂ ಕೂಡ DHOಗಳಿಗೆ ಅದನ್ನು ಟೆಂಪರರಿ ಬೇಸಿಸಲ್ಲಿ ತಗೊಂಡು ಅದನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ಪರ್ಮನೆಂಟ್ ಬೇಸಿಸನ್ನು ತಗೊಂಡ್ರೆ ಅದು ಅಪಾಯಿಂಟ್ಮೆಂಟಿಗೆ 1 ವರ್ಷ ತಗೊಳ್ತದೆ. ಮೊನ್ನೆನೂ DHO ಅವ್ರ ಹತ್ರ ಅದನ್ನೇ ಹೇಳು, DC ಅವ್ರ ಹತ್ರ DHO ಅವರು ಅಂಥ ಎಮರ್ಜೆನ್ಸಿ ವಿಚಾರಗಳಲ್ಲಿ ನೀವು ಲೋಕಲ್ನವ್ರಿಗೆ ಕೆಲಸವೂ ಆಗ್ತದೆ. ನೋಡಿ, ಈಗ ಡಯಾಲಿಸಿಸ್ ಸೆಂಟರಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಲೋಕಲ್ನವ್ರು ಕೆಲಸ ಮಾಡ್ತಾರೆ. ಇನ್ನು ನೀವು ಕಡಬದಲ್ಲಿ ಮಾಡಿದರೆ ಜಾಬ್ ಕ್ರಿಯೇಷನು ಆಗ್ತದೆ. ಸೊ ಆ ರೀತಿ ಮಾಡುವಂಥ ವಿಚಾರಕ್ಕೆ ನಾವು ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ, ಅದನ್ನು ಆ ರೀತಿ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಪುತ್ತೂರಲ್ಲಿ ಆಸ್ಪತ್ರೆ ಬಗ್ಗೆ ಬೇರೆ ದೊಡ್ಡ ಮಟ್ಟದ ಸಮಸ್ಯೆಗಳು ದೂರುಗಳಿಲ್ಲ. ಆದರೆ ಈ ರಾತ್ರಿ ಹೊತ್ತು ಈಗ ಸಂಜೆ ವೇಳೆ ಬರುವ ಹೆರಿಗೆ ಕೆಲವರನ್ನು ಇವರು ರಾತ್ರಿ 1 ಗಂಟೆ ಮಧ್ಯರಾತ್ರಿ 2 ಗಂಟೆಗೆ ಮಂಗಳೂರಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ಪಾರ್ಟಿ ನಮ್ಮಲ್ಲಿಗೆ ಬಂದಿತ್ತು ಪ್ರೆಸ್ ಕ್ಲಬ್ಬಿಗೆ ದೂರ ಹೇಳಲಿಕ್ಕೆ, ನೀವು ಇದನ್ನು ನ್ಯೂಸ್ ಮಾಡಬೇಕಂತ. ಅವರು ಕೆಯ್ಯೂರಿನವರು, ಅವರು 5 ಗಂಟೆಗೆ ಇಲ್ಲಿ ಬಂದಿದ್ದಾರೆ ಸಂಜೆ. ಇವರು 12 ಗಂಟೆ 1 ಗಂಟೆವರೆಗೂ ಡಾಕ್ಟ್ರು ಬರ್ತಾರೆ ಅಂತ ಹೇಳಿದ್ರಂತೆ. ಲಾಸ್ಟಿಗೆ 2 ಗಂಟೆಗೆ ಮಂಗಳೂರಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲ, ಈ ಕೆಲವು ವಿಚಾರಗಳು ಅಂದರೆ ಈಗ ಗೈನಕಾಲಜಿಸ್ಟ್ ಇರುವಂಥದ್ದು ಒಬ್ಬರು ಅಲ್ಲ, ಅವರದ್ದು ಸಮಸ್ಯೆ ಅದಲ್ಲ. ಅವರು ಈಗ ಹೇಳ್ಬೋದಲ್ಲ, ಮೊದಲೇ ನಾವು ಹೋಗ್ತಿದ್ದೇವಲ್ಲ, ಈಗ ಎಲ್ಲಾದ್ರೂ ಪ್ರೈವೇಟ್ಗೆ ಹೋಗ್ತಿದ್ದೇವೆ, ಮಂಗಳೂರಿಗೆ ಹೋಗ್ತಿದ್ದೇವೆ. ಈಗ 1 ಗಂಟೆಗೆ ಎಲ್ಲ ಹೇಳಿದ್ರೆ ನಾವು ಎಂತ ಮಾಡೋದು? ಈಗ ಇಲ್ಲ, ಕೆಲವು ಏನಾಗ್ತದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿದ್ದಾಗೆ ಡಾಕ್ಟರ್ ವಿಲ್ ಮೇ ಬಿ ದ ಬೆಟರ್ ಜಸ್ಟ್ ಟು ಎಕ್ಸ್ಪ್ಲೈನ್ ದ್ಯಾಟ್. ಸೊ ಇಲ್ಲೇ ಆಗ್ತದೆ. ನಾನು ಮೊನ್ನೆ ಒಬ್ಬರಿಗೆ ಇವರಿಗೆ ಡಾಕ್ಟ್ರಿಗೆ ನಾನು ಮಾತಾಡಿದ್ದೆ. ಇಲ್ಲಿ ಬರುವಾಗ ಸಿಸರಿಯನ್ ಪೇಷಂಟ್, ಅವರ ಆತಂಕ ಖಂಡಿತ ನೀವು ಹೇಳಿದ್ದನ್ನು ನಾನು ಒಪ್ತೇನೆ. ಅವರು ಪೇಷಂಟ್ ಆತಂಕದಲ್ಲೇ ಬರುವಂಥದ್ದು. ಇಲ್ಲಿ ಬರುವಾಗ ಡಾಕ್ಟ್ರ್ ಇರಲಿಲ್ಲ, ಅವರು ರಜದಲ್ಲಿ 1 ದಿವಸ ಡಾಕ್ಟ್ರ್ ರಜೆ ಬೇಕಲ್ಲ ಅಂತ ಡಾಕ್ಟ್ರು ಕೇಳ್ತಾರೆ. ಆಗ ಅವರಿಗೆ ಒಂದು ರಜೆ ಕೊಟ್ಟಿದ್ದಾರೆ. ಇವರು ಹೆರಿಗೆ ರಜೆಯಲ್ಲಿ ಹೋಗಿದ್ದಾರೆ. ಯಾರು ರಜೆ ಅಂತ ಗೊತ್ತಿರ್ತದಲ್ಲ ಸರ್. ಈಗ ರಜೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗ್ತಿದ್ದೇವಲ್ಲ ಅಂತ ಅವರು ಮಾಡುವ. ಅದಕ್ಕೆ ಈಗ ಡಾಕ್ಟರ್ಗಳು ಇಲ್ಲಿರುವ ಟೀಮು ನಾನು ಕಂಡಾಗೆ ಸ್ಪಂದನೆ ಕೊಡ್ತಾರೆ. ಅವರು ಕೆಲವು ಟೈಮ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕೆಲಸವನ್ನು ಒಳ್ಳೆ ಕೋಆಪರೇಟಿವ್ ಆಗಿ ಮಾಡ್ತಾರೆ. ಸೊ ನಾವು ಅವರ ವಿಚಾರಗಳನ್ನು ತಿಳ್ಕೋಬೇಕು, ನಮ್ಮ ವಿಚಾರಗಳನ್ನು ತಿಳ್ಕೋಬೇಕು. ಎಲ್ಲಿ ತಪ್ಪಿದಲ್ಲಿ ಖಂಡಿತ ಎಲ್ಲಿ ತಪ್ತಾರೆ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡೋ ವಿಚಾರ ಇಲ್ಲ. ಮೊನ್ನೆ ಡಾಕ್ಟರ್ ಹತ್ರ ಕಷ್ಟ ಮಾಡಿದ್ದೀನಿ, ಅವ್ರಿಗೆ ಇಂಜೆಕ್ಷನ್ ಯಾಕೆ ಕೊಡಲಿಲ್ಲ, ಅವ್ರು ಯಾಕೆ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ನಮ್ಮಿಂದ ಏನು ಅವರಿಗೆ ಸಹಕಾರಗಳು ಬೇಕು ಅದು ಅಲ್ಲಿ ಹೋಗಿ ಚರ್ಚೆ ಮಾಡಿ ಗಲಾಟೆ ಮಾಡಿ ತರುವಂಥ ಕೆಲಸ ನಮ್ಮಿಂದ ಮಾಡ್ತಾರೆ. ಅವರು ಇಷ್ಟವರೆಗೆ ನಾನು ಕಂಡಾಗೆ ಸರ್ವಿಸು ಕೊಡ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ವ್ಯತ್ಯಾಸಗಳು ನಿಮ್ಮ ಗಮನಕ್ಕೆ ತರುವಂಥ ಕೊಡಬೇಕು. ಅಲ್ಲ, ಕೊಡಲೇಬೇಕಲ್ಲ, ಡಾಕ್ಟ್ರಿಗೆ ರಜೆ ಇಲ್ಲ ಅಲ್ಲ, ಇವರಿಗೆ ರಜೆ ಇರ್ಬೋದು, ಇನ್ನೊಂದು ಡಾಕ್ಟ್ರನ್ನು ಕೂರಿಸ್ಬೇಕು. ಹೌದು, ಈ ತಾಲೂಕುಗಳಲ್ಲಿ ಇದೆ. ಅದು ಮಳೆ ಮೇ ಫಸ್ಟ್ ವೀಕಲ್ಲಿ ಬಂದರೆ ನಮಗೆ ತೊಂದರೆ ಇಲ್ಲ. ಕಳೆದ ವರ್ಷ ಬಂದಿಲ್ಲ, ಈ ಸ್ವಲ್ಪ ಮಳೆ ಲೇಟಾಗಿದೆ. ಕುಡಿಯುವ ನೀರಿಗೆ ಪರ್ಮನೆಂಟ್ ಯೋಜನೆ ಆಗಬೇಕು ಅಂತ ಇದೆ. ಅದಕ್ಕೆ ಈಗ ಮೈನರ್ ಇರಿಗೇಷನ್ ಅವ್ರ ಹತ್ರ 2 ಡ್ಯಾಮ್ ಮಾಡಬೇಕು ಅಂತ ಹೇಳಿದ್ವಿ. ಒಂದು ಉಪ್ಪಿನಂಗಡಿಯಲ್ಲಿ, ಒಂದು ನಮ್ಮ ಕಟಾರದ. ಸೊ 2 ಡ್ಯಾಮು 20 ವರ್ಷದ ಮೊದಲು ಪ್ರಪೋಸಲ್ ಆಗಿದೆ. ಪಶ್ಚಿಮ ವಾಹಿನಿಯಲ್ಲಿ 20 ವರ್ಷದ ಮೊದಲು ಪ್ರಪೋಸಲ್ ಆಗಿದೆ. ಇವತ್ತಿನೊಳಗೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಮಾಸ್ಟರ್ ಪ್ಲ್ಯಾನಲ್ಲಿ ಉಪ್ಪಿನಂಗಡಿ ಏನು ಸಂಗಮ ಆಗ್ತದೆ ಅದರ ಕೆಳಗಡೆ ನಾವು 7 ಮೀಟರ್ಸ್ ನೀರು ನಿಲ್ಲಿಸುವಂಥ ಕೆಲಸ ಪ್ರಪೋಸಲು 20 ವರ್ಷ ಮೊದಲಾಗಿದೆ. ಇಲ್ಲಿ ಕಟಾರದಲ್ಲಿ ನಮಗೆ 9 ಮೀಟರ್ಸ್ ನೀರು ನಿಲ್ಲುವಂಥ ವ್ಯವಸ್ಥೆಗಳು ಆಗ್ತದೆ. ಉಪ್ಪಿನಂಗಡಿಯಲ್ಲಿ ಮಾಡಿದರೆ ನೀವು ಕೊಯ್ಲಾದವರೆಗೆ ನೀರು ಕೊಡ್ಬೋದು. ಇಲ್ಲಿಂದ ಇಡೀ ನಮ್ಮ ವಿಟ್ಲ ಭಾಗ್ಯಕರ ಎಲ್ಲಿಗೆ ಕೊಡ್ಬೋದು, ನಾವು ಪೆರುವಾಯಿವರೆಗೆ ನೀರು ಕೊಡ್ಬೋದು.
ಈಗ ಒಂದು ಪ್ಲ್ಯಾನ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ BC ರೋಡಿಂದ ನೀರು ತಂದು ಕೆದಿರದಲ್ಲಿ ಸಬ್ಸ್ಟೇಷನ್ ಮಾಡಿ ಅಲ್ಲಿಂದ ಫಿಲ್ಟ್ರೇಷನ್ ಮಾಡಿ ಇಲ್ಲಿಗೆ ನೀರು ಕೊಡುವಂಥ ಪ್ಲ್ಯಾನ್ ಅದು ಆಗೋದಿಲ್ಲ ಅಂತ ಹೇಳಿದ್ದೀನಿ ನಾನು. ಅಂದರೆ ವೇಸ್ಟ್ ಆಫ್ ಮನಿ, ಒಂದು 100 ಕೋಟಿಯಿಂದ ಮೇಲೆ ಜಾಸ್ತಿ ಹೋಗ್ತದೆ. ನ್ಯಾಷನಲ್ ಎಲ್ಲ ಪಾಸ್ ಮಾಡಿ ಹೌದು ಅದು ಮಾಡಿದ್ದಾರೆ, DPR ಮಾಡಿದ್ದಾರೆ. ಅದನ್ನು ಚೇಂಜ್ ಮಾಡಿ ನಾವು 2 ಡ್ಯಾಮ್ ಮಾಡಿ ಇಲ್ಲಿಂದ ನೀರು ಎತ್ತಿ, ಇಲ್ಲಿಂದ ನೀರು ಹೋಗೋದು ಅಲ್ಲಿಂದ ವಾಪಸ್ ತರೋದು ಅದು ಇದಲ್ಲ, ಇಲ್ಲಿಂದ ನೀರು ತಗೊಂಡು ಹೋಗಿ ನಾವು ಮಾಡಬೇಕಂತ 5 ವರ್ಷದ ಯೋಜನೆ. ಈಗಲೇ ನಾವು 5 ವರ್ಷದ ಯೋಜನೆಗಳನ್ನು ಈ 6 ತಿಂಗಳಲ್ಲಿ 1 ವರ್ಷದಲ್ಲಿ ಸ್ಟಾರ್ಟ್ ಆದರೆ 5 ವರ್ಷ ಕಂಪ್ಲೀಷನ್ ಆಗ್ತದೆ. ಅದಕ್ಕೆ ಎಲ್ಲ ಮೇಜರ್ ಪ್ರಾಜೆಕ್ಟ್ಸ್ಗಳನ್ನು ಟೇಕಪ್ ಮಾಡಬೇಕಂತ ಇದ್ದೇವೆ. ಒಂದು ನ್ಯಾಷನಲ್ ಹೈವೇ ತಗೊಂಡಿದ್ದೀನಿ, ಮಾಣಿಯಿಂದ ಪುತ್ತೂರೊಳಗೆ 4 ಲೈನ್ ಮಾಡಬೇಕು ಅಂತ. ಸರ್ ಮತ್ತೊಂದು, ಇದು ರೋಡ್ ಸೈಡ್ ಇದನ್ನು ಚರಂಡಿಗಳನ್ನು ಈ ಹೂಳೆತ್ತುವ ಕಾಮಗಾರಿ ಇದೆ, ಈಗ ಪ್ರತಿ ವರ್ಷ ಮಳೆಗಾಲ ಮುಗ್ದ ನಂತರ ಮಾಡೋದು. ಮಳೆ ನೀರಲ್ಲಿ ಹೋದ ನಂತರ ಅವರು ಟೆಂಡರ್ ಮಾಡುವ ಕ್ರಮನೇ ಹಾಗೆ. ಟೆಂಡರ್ ಮಾಡೋದು ಜೂನಲ್ಲಿ, ಆಗ ಮಳೆಗಾಲ ಮುಗ್ದಾಗ ಇವನು ತೆಗೆಯೋದು. ಅಂದರೆ ಅದರಲ್ಲಿ 1-2 ಟೆಂಡರು ಅದರಲ್ಲಿ ಅರ್ಧ ಮಾಡ್ತಾನೆ, ಅರ್ಧ ಬಿಡ್ತಾನೆ. ಮೊನ್ನೆ ಅದಕ್ಕೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಅವ್ರಿಗೆ ಗೊತ್ತಿದ್ದೇ ಮಾಡೋದು ಅದು. ಅವರಿಗೆಲ್ಲ ನಮಗೆಲ್ಲ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ವಾ? ಇಂಜಿನಿಯರ್ಗಳಿಗೆ ಅವ್ರಿಗೆ ಗೊತ್ತಿದೆ. ಅದು ಟೈಅಪ್ ಅದು. ನೀನು ಹೊಡೆದಾಗೆ ಮಾಡು, ನಾನು ಕೂಗಿದಾಗೆ ಮಾಡ್ತೇನೆ ಅಷ್ಟೇ, ಬೇರೆ ಏನಿಲ್ಲ. ಪೋಸ್ಟ್ ಅಲ್ಲ, ಈಗ ಗ್ಯಾಂಗ್ ಮ್ಯಾನ್ ಪೋಸ್ಟಿಂಗ್ ಬೇಡ, ಈಗ ಮಿಷಿನಲ್ಲೇ ಮಾಡೋದೆಲ್ಲ. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.